ರಾಜ್ ಪ್ರಥಮ ಅಂಕವನ್ನು ತನ್ನದಾಗಿಸಿಕೊಂಡಿದೆ. ಗುಡ್ ಡ್ರಾಪ್ ಜಾನ್ ಮ್ಯಾನ್. Two one. 3-1 2 ಅಂಕದ ಮುನ್ನಡೆಯನ್ನು ತಲುಪಿಕೊಂಡಿರುವಂತಹ ಅದ್ಭುತ ಹೊಡೆತ. ಸರ್ವಿಸ್ನಲ್ಲಿ ವೈಫಲ್ಯತೆ. ಯಶಸ್ಸಿನ ಸರ್ವಿಸ್. ಅದ್ಭುತ ಆಕ್ರಮಣದೊಂದಿಗೆ ಅಂಕವನ್ನು ಗಿಟ್ಟಿಸಿಕೊಂಡಿರುವಂತಹ SRM. 6-3 ಫೈನಲ್ ಪಂದ್ಯದ ಪ್ರಥಮ ಸೆಟ್ಸ್ ಆಗಿ ಬರ್ತಾ ಇದೆ. ದ್ವಿತೀಯ 4-6 4-6. ತಪ್ಪನ್ನು ಮಾಡಿದ್ದೀರಿ ಎಂಬ ಸೂಚನೆ. 5-7. ಬೆನ್ನಟ್ಟಿ ಬಂದಿರುವಂತಹ SRM ತಂಡ 6-7 ಪಂದ್ಯ. 8-6. ಆಯ ತಪ್ಪಿದಂತ ಹೊಡೆತ ಅಂಕಣದಿಂದ ಹೊರಭಾಗಕ್ಕೆ. 7-8 7-8. ದಯವಿಟ್ಟು ಅಲ್ಲಿ ಪ್ರೇಕ್ಷಕರು ನಿದ್ದೆಗೆ ಜಾರಬೇಡಿ. ನಿಮಗಾಗಿ ಯಾವುದೇ ರೀತಿಯ ಹೆಲ್ಮೆಟ್ ನ ವ್ಯವಸ್ಥೆ ಇರುವುದಿಲ್ಲ. 10-9 1 ಅಂಕದ ಮುನ್ನಡೆಯನ್ನು ತಲುಪಿಕೊಂಡಿದೆ SRM. Eleven 9. ಹದಿನಾಲ್ಕು 12. Thirteen 14.
ಸ್ಥಾನದೊಂದಿಗೆ 14-14. ಶಕ್ತಿಯುತವಾದ ತಡೆಗೋಡೆ. 15-14, 15-14. ಈಚ್. 15ರಲ್ಲೂ ಕೂಡ ಸಮಬಲ. 6 3 ಕಿಳಿಯದಂತಹ ಪಂದ್ಯವಿದು. ಸಮಬಲಗೊಂಡಿದೆ. Just number 7, AK-47 smash. ಮೂಲಕವಾಗಿ ಅಂಕವನ್ನು ಗಿಟ್ಟಿಸಿಕೊಳ್ಳುತ್ತಿರುವಂತಹ ಇದು ಸಂಖ್ಯೆ 7ರ ಆಟಗಾರ್ತಿ. 18-16. ನೀವು 5 ಫೀಟ್ ದೂರ ಇದ್ರೆ ಅವ್ರು ಆಗ್ತಾರೆ. ಎತ್ತುಗೆಯಲ್ಲಿ ವೈಫಲ್ಯತೆ. 17-18. ಹಲವಾರು ಯಶಸ್ಸಿನ ಅಂಕವನ್ನು ಗಿಟ್ಟಿಸಿಕೊಂಡಿರುವಂತಹ ಇದೇ ಸಂಖ್ಯೆ 7ರ ಎಳಿಲ್ಮದಿ. 19-17. ಚೆಕ್ಔಟ್ನ ಲಾಭದೊಂದಿಗೆ 18-19. ಚಳಿಯಲ್ಲೂ ಕೂಡ ಸಿಡಿಲಂಬರದ ಒಡೆತವನ್ನು ತಿಳಿಸಿಕೊಂಡಿರುವಂತಹ ಎಳಿಲ್ಮದಿ. 20-18. Good drop. John Mac. 21-18. 21-18. ಅದ್ಭುತ ಸೇವೆ. 22-18. 22-18. ಇಪ್ಪತ್ತ 18ರಲ್ಲಿ ಪ್ರಥಮ ಸುತ್ತಿನ ಗೆಲುವಿನ ಸನಿಹದಲ್ಲಿರುವಂತಹ SRM. ಶಕ್ತಿಗಿಂತ ಯುಕ್ತಿ ಮೇಲು. 24-19.
ಇದರೊಂದಿಗೆ ಪ್ರಥಮ ಸೆಟ್ ಅನ್ನು ಗೆದ್ದುಕೊಂಡಿದೆ SRM. ಸೆಟ್ ಅನ್ನು ಗೆಲ್ಲಲೇಬೇಕು DYSS ಮೈಸೂರು. Yes, now the second set, final match, SRM versus one round. ಮಹಿಳಾ ವಿಭಾಗದ ಫೈನಲ್ ಪಂದ್ಯದ ದ್ವಿತೀಯ ಸೆಟ್. ಪ್ರಥಮ ಸೆಟ್ ಅನ್ನು ಗೆದ್ದುಕೊಂಡ SRM ಯೂನಿವರ್ಸಿಟಿ ದ್ವಿತೀಯ ಸೆಟ್ ಅಲ್ಲಿ ಸಡ್ಡು ಹೊಡಿತಾ ಇದೆ. Two, one. Yes, good service. Good point. 3-1. 3-1. 3-1. Yes, short pass, but out. 4-1 in 3-point lead. Second set in favor of SRM University. Yes, block out, smash. Just number 5, Nisha. Munu. Yes, good finish. Excellent, powerful game. Just in number 11, SRM University 5-2 in second set, 3-point lead. Yes, good placement, but out. 3-5. 3-5. Service ವಿಭಾಗದಲ್ಲಿ. Good service. Ready. Yes, what a big rally. Powerful the kill. Mysore University 4-5. ದ್ವಿತೀಯ ಸೆಟ್ ಅಲ್ಲಿ ಬೆಟ್ಟಾದ ಹುಲಿಗಳು ಯಾವತ್ತೂ ಅಪಾಯಕಾರಿ. ಮೈಸೂರು ವಿಶ್ವವಿದ್ಯಾಲಯದ ಆಟಗಾರ್ತಿಯರ ಬಹಳಷ್ಟು ಉದ್ದನೆಯ ರ್ಯಾಲಿಯನ್ನು ನಾವು ನೋಡಿದ್ದೇವೆ. 4-5 ದ್ವಿತೀಯ ಸೆಟ್ ಅಲ್ಲಿ ಸೆಣಸಾಡುತ್ತದೆ. 4-5. Yes, second set in 5 each. 5-5 ಸಮಬಲದೊಂದಿಗೆ फाइनल मैच का दूसरा सेट 5-5 पर. बहुत ही अच्छी लड़ते हुए दोनों टीम. 5-5. What a AK-47 shot. Yes, SRM University, jersey number 7. 7-6. Good service in 2-point favor of SRM University. Yes, oh, powerful shot. 3-point lead, SRM University. Final match, second set, 8-5 into
5. ಆದರೆ ಚೆಂಡು ಅಂಗಣದ ಹೊರಭಾಗಕ್ಕೆ ಬಹಳಷ್ಟು ಉದ್ದನೆಯ ರ್ಯಾಲಿ. 9-5 ಮುನ್ನಡೆಯಲ್ಲಿದೆ. ಮೈಸೂರು ತಿರುಗು ಬೀಳಬೇಕಾಗಿದೆ. ಡೂ ಆರ್ ಡೈ ಸೆಟ್, ಮಾಡು ಇಲ್ಲವೇ ಮಾಡಿ, ಕರೋ ಯಾ ಮರೋ. 9-5. Yes, powerful kill, jersey number 18. 6-9. 6-9. ಶಕ್ತಿಶಾಲಿಯಾದ ಹೊಡೆತ ಚೆಂಡು ಅಂಗಣದ ಹೊರಗಿತ್ತು ಎನ್ನುವ ಸೂಚನೆ ತೀರ್ಪುಗಾರರ ಪೀಠದಿಂದ. 7-9 ಬೆನ್ನಟ್ಟಿ ಬರ್ತಾ ಇದೆ ಮೈಸೂರು ವಿಶ್ವವಿದ್ಯಾನಿಲಯದ ಆಟಗಾರ್ತಿ. ಸರ್ವಿಸ್ ವಿಭಾಗದಲ್ಲಿ ದೀಪ. 7-9 ಸೆಕೆಂಡ್ ಸೆಟ್. ಸೂಪರ್ ಸರ್ವಿಸ್, ಆಲ್ವಾ ಪೀಸ್. 8-9. ಸಮಬಲಕ್ಕೆ ಕೇವಲ 1 ಅಂಕ ಮಾತ್ರ ಬೇಕು. ಸರ್ವಿಸ್ ಔಟ್. ಸುಸೈಡ್ ಕೇಸ್. 9-10-8. Yes, miss first pass. 11-8. 11-8. 3 ಅಂಕದ ಮುನ್ನಡೆಯಲ್ಲಿದೆ ದ್ವಿತೀಯ ಸೆಟ್. ಸೆಕೆಂಡ್ ಸೆಟ್ 11-8. Yes, powerful shot but out. 9-11. 9-11. Yes, finger touch. ಅಲ್ಲಿಂದ ಅಲ್ಲಿಗೆ ನೆಗೆತ ಜಿಗಿತ ಹೊಡೆತ. ವಾಲಿಬಾಲ್ ನ ತಕದಿಮಿತ. 12-9. Fill in the blank. ಬಿಟ್ಟ ಸ್ಥಳವನ್ನು ತುಂಬಿಸಿಕೊಟ್ಟ ಆಟಗಾರ್ತಿ SRM ಯೂನಿವರ್ಸಿಟಿ 13-9 ಮುನ್ನಡೆಯಲ್ಲಿದೆ. 13-9. Yes. Ball out. Good decision, line judges. Yes. Nice pass. Good shot. 14-10. SRM. ಸುಲಭದ ಸರ್ವಿಸ್, ಸುಲಭದ ಅಂಕವನ್ನು ಸಂಪಾದಿಸಿಕೊಂಡಿದ್ದಾಳೆ SRM ತಂಡದ ವಿದ್ಯಾರ್ಥಿನಿ. 15-10. 15-10. அப்படி பண்றதா இருந்தா ஒண்ணு கேட்க சொல்லுங்க. நான் ஒரு செல்வாக்கு ஐடியா ಅಲ್ಲಿಂದ ಅಲ್ಲಿಗೆ ನೆಗೆತ ಜಿಗಿತ ಹೊಡೆತ. ಎತ್ತುಗೆಯಲ್ಲಿ ಫಲತೆ. 11-5. 15. 11 15. दोनों टीम के साथ बहुत ही अच्छी मुकाबला. Yes, check out. Powerful play. Jersey number 5. SRM 16-11.
Yes, powerful kill, but out. 17-11. 17-11. ಪ್ರಥಮ ದ್ವಿತೀಯಕ್ಕಾಗಿ ಹೋರಾಟ, ಸೆಣಸಾಟ, ಗುದ್ದಾಟ ಕರ್ನಾಟಕ ಹಾಗೂ ತಮಿಳುನಾಡು ನಡುವೆ. 17-11. Yes, Adipoli shot. Jersey number 5, Nisha. 1 second, Karnataka 12-17. Number 3. Yes, miss pass. Good combination. Karnataka, Mysore, 13-17. 13-17. Yes, open net in ಲಾಭ. ಕಾದು ಕುಳಿತ ಗಿಡುಗನಂತೆ ಆಕ್ರಮವಾಗಿ ಹೊಡೆದಂತ ಬಲಿಷ್ಠ ಆಟಗಾರ್ತಿ 18-13 ಮುನ್ನಡೆಯಲ್ಲಿ ದ್ವಿತೀಯ ಸೆಟ್ಸ್ ಆಗಿ ಬರ್ತಾ ಇದೆ. Yes, what a pack! What a block! Mysore back. ಇದೀಗ ಸರ್ವಿಸ್ ಗಾಗಿ SRM 19-30. Yes, ಅಲ್ಲಿಂದ ಅಲ್ಲಿಗೆ ಇದು ಚಾರ್ಮ್ಯಾನ್ ಕೈ ಚಳಕ. ಬಲಿಷ್ಠವಾಗಿ ಹೊಡೆಯಬಲ್ಲಲು, ಮೆಲ್ಲನೆ ಚಿಮುಕಿಸಿ ಅಂಕವನ್ನು ಸಂಪಾದಿಸಬಲ್ಲಲು ಜಾನ್ಮೆ ಆಟಗಾರ್ತಿ. ಎದೆ ಸಂಖ್ಯೆ 18ರ ದಿಶಾ. 14-19. ಎಸ್, ಆಡು ಇಡಿ ಒಡಿ ಬಡಿ ಎನ್ನುವ ಪದದೊಂದಿಗೆ ಮೈಸೂರು ಕರ್ನಾಟಕ 15-20. ಕೇವಲ 5 ಅಂಕದ ಹಿನ್ನಡೆಯಲ್ಲಿ ಸಾಧಿಸುವ ಛಲ ಬಲ ಇದ್ದರೆ ಯಾವುದೂ ಅಸಾಧ್ಯವಲ್ಲ. ದ್ವಿತೀಯ ಸೆಟ್ ಅಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯತೆ. ಮೊದಲ ಸೆಟ್ ಅನ್ನು ಕಳೆದುಕೊಂಡ ಪೆಟ್ಟಾದ ಹುಲಿಗಳು ದ್ವಿತೀಯ ಸೆಟ್ ಅಲ್ಲಿ ಅಪಾಯಕಾರಿಯಾಗಬಹುದು. ಎಚ್ಚರ. ಆಡಿಪಳಿ ಶಾಟ್, AK-47. ಇವಳ ಅಡಿ ಪಿಡಿಕ ಮುಡಿಯಾದ 21-15. 21-15 ಅದು ಕರ್ನಾಟಕ ಪಿಲಿ, ಇದು ಕರ್ನಾಟಕ ಕೇರಳ ಪುಲಿ. Yes, ಇದಾದ ರೋಷമുള്ള ಸ್ಮ್ಯಾಶ್, but out. 22-15. ಚೆಕ್ ಔಟ್. ಉದ್ದನೆಯ ನೀಲ ಕಾಯ್ದ ಆಟಗಾರ್ತಿ ವಾಲಿಬಾಲ್ಗೆ ಏಳಿ ಮಾಡಿಸಿದ ದೇಹದೊಂದಿಗೆ ನಿತ್ಯ. ಅಲ್ಲಿಂದ ಅಲ್ಲಿಗೆ ಸುಸೈಡ್ ಶಾಟ್. 17-22. 22. Yes, ರೋಷമുള്ള smash, but foul. Attack line catch the ball. SRM Tamilnad versus Yajamani France. Final match. Please get ready for the next match. 19-22. 19-22. ಸಮಬಲಕ್ಕೆ ಕೇವಲ 3 ಅಂಕ ಬೇಕು. ಅವರಿಗೆಲ್ಲಬೇಕಾದರೆ 3 ಅಂಕ ಬೇಕು. ಇವರಿಗೆ ಸಮಬಲಕ್ಕಾಗಿ 3 ಅಂಕ ಬೇಕು. 3-3ರಲ್ಲಿ ಸೆಣಸಾಟ, ಹೋರಾಟ, ಕಾದಾಟ. Yes, good pass. What a pace. Alva pass. Yes. 20-22. ಪ್ರೇಕ್ಷಕರ ಗಟ್ಟಿ ಚಪ್ಪಾಳೆ ಆಟಗಾರರಿಗೆ ಒಂದು ಹೊಸ ಸ್ಫೂರ್ತಿ.
ನಡುನೆತ್ತಿಯ ಮೇಲೆ ಕಾಡು ಕತ್ತಿಯ ಹೊಡೆತ. ಕೃತಕ ಸೂರ್ಯನ ಕಿರಣದ ಅಡಿಯಲ್ಲಿ ಸಾಗಿ ಬರುತ್ತಿರುವ ಒಣಲು ಬೆಳಕಿನ ಮಹಿಳಾ ವಿಭಾಗದ ಫೈನಲ್ ಪಂದ್ಯ 23-22. ರನ್ನಿಂಗ್ ಶಾಟ್. ಮತ್ತೆ ಸುಲಭದ ಹೊಡೆತದೊಂದಿಗೆ ಮೈಸೂರು ವಿಭಾಗದಲ್ಲಿ ಬಹಳಷ್ಟು ಖಾಲಿ ಜಾಗ. 24-20 ಮ್ಯಾಚ್ ಪಾಯಿಂಟ್ ಇನ್ ಫೇವರ್ ಆಫ್ SRM ತಮಿಳುನಾಡು. 24-20. ಓಹೋ ಹೇಮಾ ಕೊನೆಯ ಕ್ಷಣದಲ್ಲಿ ಎಚ್ಚೆತ್ತುಕೊಂಡ ಮೈಸೂರು ಕರ್ನಾಟಕ. 21-24. ಇದರೊಂದಿಗೆ 25-21ರಲ್ಲಿ ನೇರ ಸೆಟ್ಗಳ ಮೂಲಕವಾಗಿ ವಿಜೇತ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿದೆ SRM ಯೂನಿವರ್ಸಿಟಿ ತಮಿಳುನಾಡು. ಆತಿಥೇಯ ಮೈಸೂರು ಕರ್ನಾಟಕದ ತಂಡದ ಆಟಗಾರ್ತಿಯರು ರನ್ನರ್ಸ್ ಟ್ರೋಫಿಗೆ ಸೆಣಸಾಡಿ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಇದೀಗ ಎರಡೂ ತಂಡಗಳು ಪರಸ್ಪರ ಹಸ್ತಲಾಗ ಮಾಡುವುದರ ಮೂಲಕವಾಗಿ ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಭಾಗವಹಿಸುವುದು ಮುಖ್ಯ. ಆದರೆ ನಮ್ಮ ಗುರಿ ಗೆಲುವಿನತ್ತಿರಬೇಕು ವಿನ ಸೋಲಿನತ್ತಲ್ಲ ಎನ್ನುವುದನ್ನು ನೆನಪಿಸಿಕೊಂಡು ಎರಡು ಪರಸ್ಪರ ತಂಡಗಳು ಹಸ್ತಲಾಗವನ್ನು ಮಾಡಿಕೊಳ್ಳುತ್ತಾ ಕ್ರೀಡೆಯಲ್ಲಿ ಸೋಲು ಗೆಲುವು ಒಂದು ನಾಣ್ಯದ ಎರಡು ಮುಖವಿದ್ದಂತೆ. ಶಾಂತಿಗಾಗಿ ಕ್ರೀಡೆ, ಸ್ನೇಹಕ್ಕಾಗಿ ಕ್ರೀಡೆ, ಸೌಹಾರ್ದಕ್ಕಾಗಿ ಕ್ರೀಡೆ, ಸಂಪತ್ತಿಗಾಗಿ ಕ್ರೀಡೆ.